ಒಬ್ಬ ಬಡವ ಮನೆ ಕಟ್ಟಿ ಕುಳಿತುಕೊಂಡಿದ್ದನ್ನ ತೆರವು ಸರ್ ಒಂದು ನಿಮಿಷ ಕೇಳಿ ಸರ್. ತೆರವು ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಶಾಸಕ ಹೋಗಿ ಅದನ್ನ ಯಾಕೆ ಅಂತ ಕೇಳುವಂತದ್ದು ಶಾಸಕನ ಕರ್ತವ್ಯ ಇದೆ. ಯಾಕೆ ಅಂತಂದ್ರೆ ಮನೆ ಕಟ್ಟಿ ಕುಳಿತುಕೊಂಡು 16 ವರ್ಷಗಳಾಗಿದ್ದನ್ನ ಏಕಾಏಕಿ ಅರಣ್ಯಾಧಿಕಾರಿಗಳು ತೆರವು ಮಾಡ್ಲಿಕ್ಕೆ ಹೋದಾಗ ಒಬ್ಬ ಶಾಸಕ ಏನ್ ಮಾಡ್ಬೇಕು? ಅದನ್ನ ಕೇಳಲಿಕ್ಕೆ ಹೋದಾಗ ಅಲ್ಲಿರುವಂತ ಅರಣ್ಯಾಧಿಕಾರಿಗಳು ಶಾಸಕನ ಮೇಲೆನೆ ಮೊಕದ್ದಮೆಯ ಕೇಸನ್ನ ದಾಖಲಿಸ್ತಾರೆ ಅಂತಂದ್ರೆ ಒಬ್ಬ ಶಾಸಕ ಹೇಗೆ ಕೆಲಸ ಮಾಡಬೇಕು? ಅದಕ್ಕೆ ಅವರಿಗೊಂದು ನಿಮಿಷ ಮಾತಾಡ್ಲಿಕ್ಕೆ ಕೊಟ್ಟು ಹಕ್ಕುಚ್ಯುತಿ ಆಗಿದೆ ಅಂತ ತಯಾರಿಲ್ಲ ಅಂತ ರಕ್ಷಣೆಗೆ ನೀವೇ ಬರಬೇಕು. ಶಾಸಕರ ರಕ್ಷಣೆಗೆ ನೀವೇ ಬರಬೇಕು. ನಿನ್ನೆ ಅವ್ರು ಬಂದು ಹಕ್ಕುಚ್ಯುತಿ ನೋಡಿ ಕಾಲಿಂಗ್ ಅಟೆನ್ಷನ್ ಇವತ್ತು ಬಂದಿದೆ. ಅದು ಸರ್ ಕಾಲಿಂಗ್ ಅಟೆನ್ಷನ್ ಚರ್ಚೆ ಮಾಡಿದ ನಂತರ ಯಾವುದೆಲ್ಲ ಅವಕಾಶ ಇದೆ. ಕಾಲಿಂಗ್ ಅಟೆನ್ಷನ್ ಬೇರೆ, ಹಕ್ಕುಚ್ಯುತಿ ಬೇರೆ. ಘಟನೆ ಆಗಿ ಎಷ್ಟು ದಿನ ಆಯ್ತು? ಅವ್ರು ಎಲ್ಲರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸರ್ಕಾರದಲ್ಲಿ ನಿಮ್ದೇ ಜಿಲ್ಲೆ ಇದು, ಆ ಜಿಲ್ಲೆನಲ್ಲಿ ಒಬ್ಬ ಶಾಸಕನಿಗೆ ರಕ್ಷಣೆ ಇಲ್ಲ ಅಂತಂದಾಗ ಸ್ಪೀಕರ್ದೇ ಜವಾಬ್ದಾರಿ. ಒಬ್ಬ ಶಾಸಕನ ರಕ್ಷಣೆ ಮಾಡಬೇಕಾಗಿರೋದು ನಿಮ್ದೇ ಜವಾಬ್ದಾರಿ, ನಿಮ್ ಜಿಲ್ಲೆ ಶಾಸಕ. ಈಗ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು. ಇವತ್ತು ಒಬ್ಬ ಶಾಸಕ ಹರೀಶ್ ಪೂಂಜಾ ಒಬ್ಬ ಮಾತ್ರ ಅಲ್ಲ, ಎಲ್ಲ ಶಾಸಕರು ಇದೇ ಅಭಿಪ್ರಾಯ ಇದೆ. ನಾಳೆ ನಡೆದಲ್ಲ ವಿಷಯ ಎತ್ಕೊಳ್ಳೋರು ಇದಾವೆ. ಆದ್ರೆ ತಕ್ಷಣ ಇದನ್ನ ಹಕ್ಕುಚ್ಯುತಿ ತೆಗೆದುಕೊಂಡು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ಲಿಲ್ಲ ಅಂತಾದ್ರೆ ಅಧಿವೇಶನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ನೋಡಿ ಬರ್ಬೇಕಾಗದು ಇನ್ಯಾರು ಬರ್ತಾರೆ ಶಾಸಕರ ರಕ್ಷಣೆಗೆ? ಈಗ ನೋಡಿ ಈಗ ಹಕ್ಕು ಈಗ ಒಂದು ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನೆನ್ನೆನೆ ಕೂಡ ನಿಮ್ಮ ಹತ್ರ ಪರ್ಸನಲ್ ಆಗಿ ಕೂಡ ಮಾತಾಡಿದ್ದಾರೆ. ಇದು ಶಾಸಕರ ಹಕ್ಕುಚ್ಯುತಿ ಈಗಾಗಲೇ ಸುನಿಲ್ ಹೇಳಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಬ್ಬ ಅಧಿಕಾರಿ ಬಂದು ಈ ತರ ದೌರ್ಜನ್ಯ ಮಾಡುವಂಥದ್ದು ಶಾಸಕನಿಗೆ ಒಂಥರ ಅವಮಾನ ಆದಂಗೆ ಅದ. ಅದಕ್ಕೋಸ್ಕರ ಒಂದು 5 ನಿಮಿಷ ಕೊಟ್ಬಿಡಿ. ನಾನು ಯಾರು ಕೂಡ ಕೊಡುದಿಲ್ಲ ಅಂತ ಹೇಳಿಲ್ಲ. ನೀವೀಗ ಫಸ್ಟ್ ಬರಗಾಲ ಚರ್ಚೆ ಆಗ್ಲಿ ಅದಂತ ಕೊಡ್ಬೋದಲ್ಲ ಅಲ್ಲಿ ಸರ್. ಕ್ವಶನ್ ನಾವು ಏನ್ ಹೇಳಿದ್ದೇವೆ, ಇದೊಂದು ಡೆಡ್ಲೈನ್ ಇವತ್ತಿನ ಕ್ವಶನ್ ನಾಳೆಗೆ ಹಾಕಿ ನೀವು ಅದನ್ನ ಮಾತಾಡಿ. ಈ ಸರಿ ಕೊಡುವಂತ ಅವಕಾಶ ಇದೆ ಅವರಿಗೆ. ಯಾವಾಗ ಅಂತ ಅಧ್ಯಕ್ಷರೇ ಈಗ ನಾಳೆ ಬೆಲೆ ಕೊಡುವವರಿಗೆ ಮೊನ್ನೆ ಕ್ವಶನ್ ಆಯ್ತು ಹೇಳಿದ್ದೇನೆ. ಈಗ ಬಿಡಿ, ಅಲ್ಲ ನೀವು ರೂಲಿಂಗ್ ಕೊಟ್ಬಿಡಿ ಸರ್, ಹಕ್ಕುಚ್ಯುತಿ ಕೊಟ್ಬಿಡಿ, ರೂಲಿಂಗ್ ಮುಗಿದೋಗುತ್ತೆ. ಹೇಳ್ತೇನೆ ನಾಳೆ ಬೆಳಿಗ್ಗೆ ಪ್ರಸ್ಥಾನ ಮಾಡ್ಲಿ. ನಾಳೆ ಈಗ ಬರಗಾಲದಲ್ಲಿ ಈಗ ಚರ್ಚೆ ಆಗಲಿ. ನಾಳೆ ಕೊಟ್ಟಂತ ಹೇಳಿದ್ದೇನಲ್ಲ, ಕೂತು ಕೆಲಸ ಕಾಪಾಡಬೇಕಾಗಿದ್ದು ಸದನದ ಕರ್ತವ್ಯ. ಕ್ವಶನ್ ಆದ ನಂತರ ಕೊಡುವ. ಈ ರೀತಿ ಕೂತು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ ತಕ್ಷಣ ಮೊದಲನೇ ಆದ್ಯತೆಯನ್ನ ಇದು ಮತ್ತೆ ಮಾತಾಡಬೇಕು ಶಾಸಕನಿಗೆ. ಅಧ್ಯಕ್ಷರೇ ಹೇಳಿ ಆಗಿದೆ, ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ನಾನು ಹೇಳಿದ್ದೇನೆ, ರೆಫರ್ ಮಾಡಿಬಿಡಿ. ಹೇಳಿ ಆಯ್ತಲ್ಲ. ಈಗ ಅದೇ ನಾಳೆ ನೀವು ಹೇಳಿದ ಈಗ ನಾನು ಹೇಳ್ತೇನೆ, ನಾಳೆ 0 ಅವರ್ ಆದ ನಂತರ ಕೊಡುವಂತ ಹೇಳಿದ್ದೇನೆ. ಈಗ ನೀವು ಮಾತಾಡಿದ್ರಲ್ಲಿ ಈಗ ನಾಳೆ ನೀವು ಕಲ್ತೇಮಲ್ಲ, ಅದಕ್ಕೆ ನಾಳೆ ಬೆಳಿಗ್ಗೆ ಕೊಡು ಅಂತ ಹೇಳಿದ್ದೇನೆ. 0 ಅವರ್ ತಕ್ಷಣ ಕೊಡುವ. ಏನಪ್ಪ ನಾಳೆ ಕೊಡ್ತೇನೆ ಅಂತ ಹೇಳಿದ್ದೇನಪ್ಪ. ಸರ್ 5 ನಿಮಿಷ ಮಾಡ್ಕೊಡ್ತಾರೆ, ಮತ್ತೆ ನಾಳೆ ಈಗ ಹೇಳಿ ಆಗಿ ನೋಡಿ. ಇವತ್ತೇ ಕೊಡ್ಬೇಕ್ರಿ, ಇವತ್ತೇ ರೆಫರ್ ಮಾಡಿ ಸರ್. ಅದೇನು ದೊಡ್ಡ ವಿಷಯ ಇವತ್ತೇ ರೆಫರ್ ಮಾಡಿ, ಕೊಡ್ತೀವಲ್ಲ ಕೊಟ್ಬಿಡಿ, ಇವತ್ತು ರೆಫರ್ ಮಾಡಿ ಸರ್. ಅಲ್ಲ ಬರಗಾಲ ಚರ್ಚೆ ಬೇಕಾ ಬೇಡವಾ? ಬರಗಾಲ ಚರ್ಚೆ ಮಾಡೋಣ ಸರ್. ಅಲ್ಲ ಅವ್ರು ಬರಗಾಲ ಚರ್ಚೆ ನಾವೇ ರಕ್ಷಣೆ ಮಾಡಬೇಕು. 5 ನಿಮಿಷ ಒಬ್ಬರು ಕೊಟ್ಬಿಡಿ ಸರ್. ಹಕ್ಕುಚ್ಯುತಿಗೆ ಮೊನ್ನೆ ಆಗಬಾರ್ದು ಕೂತ್ಕೊಂತೀನಿ ಸರ್. ಮೊನ್ನೆ ದಿನ ಕೇಸ್ ಹಾಕಿದ್ದಾರೆ. ಕೇಸ್ ಆಯ್ತು, ಶಿವಕುಮಾರ್ ಅವರಿಗೆ ಒಂದು ಕಾಯ್ದೆ, ಇವರಿಗೊಂದು ಕಾಯ್ದೆನಾ? ಸರ್ಕಾರ ವಿಡ್ರಾ ಮಾಡಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅಲ್ಲ ಸರ್, ಕ್ಯಾಬಿನೆಟ್ ನಲ್ಲಿ ಡಿ.ಕೆ. ಶಿವಕುಮಾರ್ ಕೇಸ್ ವಾಪಸ್ ತಗೊಳ್ತೀರಿ, ನಮ್ ಶಾಸಕರ ಮೇಲೆ ಕೇಸ್ ಹಾಕ್ತೀರಿ. ಯಾವ ನ್ಯಾಯ ಸರ್ ಇದು? ನಾನು ಶುರು ಕ್ಯಾಬಿನೆಟ್ ನಲ್ಲಿ
ಸಚಿವರ ಮೇಲೆ ಹಾಕಿರುವಂತ ಕೇಸ್ ಹರೀಶ್ ಪೂಜನ್ ಮೇಲೆ ಭಾರಿ ಒಳ್ಳೇದದು. ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು.